ರಾಜ್ಯ ಸರ್ಕಾರಕ್ಕೆ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ಕ್ರಮಗಳನ್ನು ಸರಿಪಡಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾನೂನು ವಿರೋಧಿ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಧರ್ಮಕ್ಕೆ ಭಾರತ್ ಮಾತಾಕ್ಕೆ ಒಂದೇ 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 ಅಂತ ಸತೀಶ್ ಕುಂಬಲ್ ಇವರಿಗೆ ಸ್ವಾಗತಿಸುತ್ತೇನೆ. ಹಾಗೆ ಇವತ್ತಿನ ಪ್ರತಿಭಟನೆಯ ಪ್ರಮುಖ ಭಾಷಣಕಾರರಾಗಿ ಆಗಮಿಸಿದಂತ ಮುರಳೀಕೃಷ್ಣ ಅನ್ಸಂತಡ್ಕ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾದಂಥ ಕಿಶೋರ್ ಕುಮಾರ್ ನ್ಯಾಯವಾದಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಬಿಜೆಪಿ ಹಾಗೆ ಎಲ್ಲ ಪರಿವಾರ ಸಂಘಟನೆಯ ಪ್ರಮುಖರು ಹಾಗೆ ಮಾಜಿ ಕಾರ್ಪೊರೇಟರ್ಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ನಾನು ಸ್ವಾಗತಿಸುತ್ತೇನೆ. ಮುಂದಿನ ಈ ಕಾರ್ಯಕ್ರಮದ ಪ್ರಮುಖ ಭಾಷಣಕಾರರು ಮುರಳೀಕೃಷ್ಣ ಅನ್ಸದಡ್ಕ ಇವರು ಮುಂದಿನ ಭಾಷಣವನ್ನು ಮಾಡಬೇಕಾಗಿ ವಿನಂತಿಸುತ್ತೇನೆ. ಪದಾರ್ಥದ ಅಡಿಯಲ್ಲಿ ಏಕತೆಯಿಂದ ನಾವು ಎಲ್ಲ ಧರ್ಮದವರಿಗೂ ಜೀವನ ಮಾಡುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ, ಎಲ್ಲ ಆಚರಣೆಗಳನ್ನು ಮಾಡುವಂತ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವೆಲ್ಲವನ್ನು ಮಾಡಿಕೊಟ್ಟಂತ ಹಿಂದೂ ಧರ್ಮದ ಅನ್ಯಾಯವಾಗಬೇಕಾದ್ರೆ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಮಗೆ ಸಹಕಾರ, ನಿಮ್ಮ ಜೊತೆ ನಾವು ಇದ್ದೇವೆ, ಸಹಕಾರ ಇದೆ. ನೀವು ಆಲೋಚನೆ ಮಾಡಬೇಕು. ಸರ್ಕಾರ ನಿಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೋಸ್ಕರ ನಾವೆಲ್ಲ ಜಾಗರಣ ವೇದಿಕೆ ಕಾರ್ಯಕರ್ತರು ಇಡೀ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ನಿಂತಿದ್ದೇವೆ. ಹಿಂದೂ ಸಮಾಜದ ಯಾವುದೇ ಸವಾಲುಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಹಿಂದೂ ಜಾಗರಣ ವೇದಿಕೆ ಕಟಿಬದ್ಧರಾಗಿದ್ದೇವೆ. ಇವಿಷ್ಟು ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಇವತ್ತು ಪ್ರತಿಭಟನೆಯ ಮುಖಾಂತರ ಸೇರಿದ್ದೇವೆ. ದಿಕ್ಸೂಚಿ ಭಾಷಣವನ್ನು ಶ್ರೀತರು ಮಾಡಲಿದ್ದಾರೆ. ಭಲೋ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಸಮಾಜವನ್ನ ಎರಡು ರೀತಿಯಲ್ಲಿ ಬಗ್ಗು ಬಡಿಬೇಕು ಅಂತ ಯೋಚನೆಯನ್ನ ಮಾಡಿಕೊಂಡು ಬಂದಿರತಕ್ಕಂತ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಕಡೆಯಿಂದ ಇಲಾಖೆಗಳ ಮುಖಾಂತರ ಹಿಂದೂ ಸಮಾಜ, ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳ ಮೇಲೆ ಗಡೀಪಾರು, ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ರೌಡಿ ಶೀಟರ್, ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಕೇಸು ದಾಖಲಿಸುವುದರ ಮುಖಾಂತರ ಅವರ ಶಕ್ತಿಯನ್ನ, ಆತ್ಮಸ್ಥೈರ್ಯವನ್ನ ಕಡಿಮೆ ಮಾಡಬೇಕು ಅಂತ ಹೇಳುವಂತ ಯೋಚನೆ ಒಂದು ಭಾಗದಲ್ಲಿ, ಇನ್ನೊಂದು ಕಡೆಯಿಂದ ಯಾರು ಈ ದೇಶದಲ್ಲಿ ಜಹಾದಿ ಕೆಲಸವನ್ನ ಮಾಡ್ತಾ ಇದ್ದಾರ, ಜಹಾದಿ ಕೆಲಸ ಅಂತ ಹೇಳಿದರೆ ಧರ್ಮ ಯುದ್ಧ, ಧರ್ಮಕ್ಕೋಸ್ಕರ ಈ ದೇಶದ ಕೋಟ್ಯಂತರ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಮಾಡ್ತಾ ಇದ್ದಾರ, ಬಹುಸಂಖ್ಯಾತರ ಭಾವನೆಗಳ ಮೇಲೆ ಚೆಲ್ಲಾಟ ಆಡಬೇಕು ಅಂತ ಯೋಚನೆ ಮಾಡಿಕೊಂಡು ಗೋಹತ್ಯೆ ಮಾಡ್ತಾ ಇದ್ದಾರ, ಭಯೋತ್ಪಾದನೆ ಮುಖಾಂತರ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರ. ಆ ಜಹಾದಿಗಳಿಗೆ ಬೆಂಬಲವನ್ನು ಕೊಡುವುದರ ಮುಖಾಂತರ, ಆ ಜಹಾದಿಗಳ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವುದರ ಮುಖಾಂತರ, ಆ ಜಹಾದಿಗಳ ಮುಖಾಂತರ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡಿಕೊಡುವುದರ ಮುಖಾಂತರ ಹಿಂದೂ ಸಮಾಜವನ್ನ ಬಗ್ಗು ಬಡಿತೇವೆ ಅಂತ ಯೋಚನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನ ಕೊಡುವುದಕ್ಕೋಸ್ಕರ ಈ ಪ್ರತಿಭಟನೆ. ಸುಮಾರು 2 ವರ್ಷಗಳ ಹಿಂದೆ ಬೆಂಗಳೂರು ವಿಧಾನಸೌಧದಲ್ಲಿ ಒಂದು ಘಟನೆ ನಡೀತು. ಇವತ್ತು ಇಲ್ಲಿಯ ಕಾಂಗ್ರೆಸ್ ನಾಯಕರುಗಳು ಅವರನ್ನು ಸ್ವಾಗತ ಮಾಡಿದ್ದನ್ನ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡಿದೆ. ಒಬ್ಬ ರಾಜ್ಯಸಭಾ ಸದಸ್ಯನನ್ನ ಕರ್ನಾಟಕದಿಂದ ಆರಿಸಿ ಕಳಿಸಿದ್ರು ಕಾಂಗ್ರೆಸ್ನವರು. ಅದೇ ವಿಧಾನಸೌಧದ ಒಳಗಡೆ ನಾವೆಲ್ಲ ಭಕ್ತಿಯಿಂದ, ಪ್ರೀತಿಯಿಂದ
ನಮ್ಮ ಶಾಸಕಾಂಗ ಸಭೆ ಅಂತ ಕರ್ಕೊಂಡು ಬಂದಿರತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಬೆಂಗಳೂರಿನ ವಿಧಾನಸೌಧದಲ್ಲಿ ಆ ಹುಸೇನ್ ಅಂತ ಹೇಳುವಂತ ರಾಜ್ಯಸಭಾ ಸದಸ್ಯನ ಆಯ್ಕೆಯ ವಿಜಯೋತ್ಸವದ ಸಂದರ್ಭದಲ್ಲಿ ಅವ್ರ ಜೊತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ವಿರೋಧಿ ದೇಶಕ್ಕೆ ಜೈಕಾರ ಕೂಗ್ತಾನೆ. ಪೊಲೀಸರ ಸಮ್ಮುಖ ಸರ್ಕಾರದ ಇಲಾಖೆಯ ಒಳಗಡೆ, ಕಟ್ಟಡದ ಒಳಗಡೆ ನಮ್ಮ ವಿರೋಧಿ ದೇಶಕ್ಕೆ ಜೈಕಾರ ಕೂಗ್ತಾನೆ. ಕೇಸು ದಾಖಲು ಮಾಡಬೇಕು ಅಂತ ಹೇಳಿದ್ರೆ 2-3 ದಿವಸಗಳು ಹಿಡಿದೋಗಿತ್ತು ನಮ್ಮ ಸರ್ಕಾರಕ್ಕೆ, ನಮ್ಮ ಇಲಾಖೆಗಳಿಗೆ. ಅರೆ ಅಷ್ಟು ಮಾತ್ರ ಅಲ್ಲ, ಅವನನ್ನು ಬಂಧನ ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 4 ದಿವಸಗಳು ಬೇಕಾಯ್ತು. ಯಾಕೋಸ್ಕರ? ಅವನು ಜಹಾದಿ, ಅವನು ಹಿಂದೂ ವಿರೋಧಿ. ಅದಕ್ಕೋಸ್ಕರ ಅವನನ್ನು ಬಂಧನ ಮಾಡಬೇಕಾದ್ರೆ 4 ದಿವಸಗಳು ಕಳೆದೋಯ್ತು. ಅದರ ನಂತರ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಬ್ಬರು ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ, ಮಾನ್ಯ ಐವನ್ ಡಿಸೋಜ ಅವರು ಇದೇ ಮಂಗಳೂರಿನಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಈ ಮಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದೇನು? ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿಯ ಪ್ರಧಾನಮಂತ್ರಿಯನ್ನ ಜನರು ಓಡಿಸಿದಾರೋ ಅದೇ ರೀತಿಯಲ್ಲಿ ಭಾರತದಲ್ಲೂ ಓಡಿಸ್ಲಿಕ್ಕೆ ಗೊತ್ತಿದೆ ಅಂತ ಹೇಳುವಂತ ಹೇಳಿಕೆಯನ್ನ ಇದೇ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಕೊಡ್ತಾರೆ. ದೇಶ ವಿರೋಧಿ ಹೇಳಿಕೆಗೋಸ್ಕರ ಕೇಸು ದಾಖಲು ಮಾಡಿ ಒಳಗೆ ಹಾಕಬೇಕಿತ್ತು. ಯಾವ ರೀತಿ ಬಾಂಗ್ಲಾದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಯಾವ ರೀತಿ ದಂಗೆ ಎದ್ದಿದ್ರು, ಆ ದಂಗೆ ಮುಖ ಅದೇ ರೀತಿಯಲ್ಲಿ ಭಾರತದಲ್ಲೂ ಮಾಡಲಿ ನಮ್ಮ ತಾಕತ್ತಿದೆ ಅಂತ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಜವಾಬ್ದಾರಿಯುತ ಒಬ್ಬ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯ ಹೇಳ್ತಾನೆ ಅಂತ ಹೇಳಿದ್ರೆ ಅವ್ರ ಮಾನಸಿಕತೆ ಏನು ಅಂತ ಹೇಳುದು ನಮ್ಮ ಯೋಚನೆ ಮಾಡಿ ನೋಡಿ. ಅರೆ ಇದೇ ರೀತಿಯಲ್ಲಿ ನಿರಂತರವಾಗಿ ಯೋಚನೆ ಮಾಡ್ಕೊಂಡು ಬಂದ್ರೆ, ವಿಶೇಷವಾಗಿ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿ ಕರಾವಳಿಯಲ್ಲಿ ಅದೃಷ್ಟವಶಾತ್ ಸುಮಾರು 11 ಶಾಸಕರು ಇರ್ತಕ್ಕಂಥದ್ದು ಹಿಂದೂ ಪರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದಾರೆ. ಇವ್ರನ್ನೇನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿರತಕ್ಕಂಥ ಬಿಟ್ಟಿ ಭಾಗ್ಯವನ್ನೇ ಕೊಟ್ಟಿರ್ತಕ್ಕಂಥ ಸರ್ಕಾರ ಇವತ್ತು ರಸ್ತೆಗೆ ಟಾರ್ ಹಾಕ್ಲಿಕ್ಕೆ ತಾಕತ್ತಿಲ್ಲದಿರ್ತಕ್ಕಂಥ ಸರ್ಕಾರ ಇವತ್ತು ಯೋಚನೆ ಮಾಡಿದೆ ಕರಾವಳಿಯನ್ನ ಪ್ರಯೋಗಶಾಲೆ ಮಾಡ್ತೀವಿ ಅಂತ. ಅದೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ದಕ್ಷಿಣ ಕನ್ನಡ ಹಿಂದುತ್ವದ ಫ್ಯಾಕ್ಟರಿ ಅಂತ. ನಾವು ಎದೆ ತಟ್ಕೊಂಡು ಹೇಳ್ತೀವಿ, ಇದು ಇವತ್ತಿಗೆಲ್ಲ ನಾಳೆಗೂ ಹಿಂದುತ್ವದ ಫ್ಯಾಕ್ಟರಿನೇ, ಇದು ನಾಳೆಗೂ ಹಿಂದುತ್ವದ ಫ್ಯಾಕ್ಟರಿನೇ. ಅರೆ ಕೇಸು ಹಾಕಿ ಗಡೀಪಾರು ಮಾಡಿ ರೌಡಿ ಶೀಟರ್ ಮಾಡಿ ನೀನು ಹಿಂದುತ್ವದ ಫ್ಯಾಕ್ಟರಿಯನ್ನ ಹೊಡಿತೀನಿ ಅಂತ ಯೋಚನೆ ಮಾಡಿದ್ರೆ, ದಕ್ಷಿಣ ಕನ್ನಡ ಜನ ಸುಮ್ಮನೆ ಕೂತ್ಕೊಳ್ತಾರೆ ಅಂತ ಯೋಚನೆ ಮಾಡಿದ್ರೆ ಅದು ನಿಮ್ ಹುಚ್ಚುತನದ ಪರಮಾವಧಿ. ಅದು ನಿಮ್ ಗಟ್ಟದ ಕಡೆ ಬೇಕಾದ್ರೆ ಯೋಚನೆ ಮಾಡಿ. ಕರಾವಳಿ ಅಂತ ಹೇಳೋದು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷವನ್ನು ಆಚರಿಸಿರ್ತಕ್ಕಂಥ ಸಂದರ್ಭ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವ್ಯಕ್ತಿ ನಿರ್ಮಾಣದ ಮುಖಾಂತರ ಯಾವುದೆಲ್ಲ ಸಾಧನೆಗಳು, ಯಾವುದೆಲ್ಲ ಚಟುವಟಿಕೆಗಳ ಮಾಡಬೇಕಾ ಅದಕ್ಕೆ 100% ಕೆಲಸವನ್ನ ಮಾಡಿರ್ತಕ್ಕಂಥ ಒಂದು ಊರಿದ್ರೆ, ಒಂದು ಭೂಮಿ ಇದ್ರೆ, ಪವಿತ್ರವಾಗಿರ್ತಕ್ಕಂಥ ಭೂಮಿ ಇದ್ರೆ ಪರಶುರಾಮನ ಸೃಷ್ಟಿಯ ಕರಾವಳಿ ಗಂಡುಗಲಿಯ ಊರು ಇದು ದಕ್ಷಿಣ ಕನ್ನಡ ಅಂತ ನಾನು ಹೇಳಿಕೆ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಬಂಧುಗಳೇ, ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ನೀವು ನಮ್ಮ ಮೇಲೆ ಸವಾರಿ ಮಾಡ್ಲಿಕ್ಕೆ ಯೋಚನೆ ಮಾಡಿದ್ರ? ನಮ್ಮೊಬ್ಬ ಹಿಂದೂ ಸಹೋದರ ಧರ್ಮಕ್ಕೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಸುಹಾಸ್ ಶೆಟ್ಟಿಯ ಹತ್ಯೆ ನಡೀತು. ಸುಹಾಸ್ ಶೆಟ್ಟಿಯ ಹತ್ಯೆ ನಡೆದಾಗ ಅತ್ಯಂತ ಭೀಭತ್ಸವಾಗಿ ಭಯಾನಕವಾಗಿ ಸಾರ್ವಜನಿಕ ಜಾಗದಲ್ಲಿ ಹತ್ಯೆ ಮಾಡಿದರು. ಪ್ರತಿಭಟನೆಗಳು ನಡೀತು, ಹೋರಾಟಗಳು ನಡೀತು. ಯಾಕೋಸ್ಕರ? ಆ ಸುಹಾಸ್ ಶೆಟ್ಟಿಯ ಹಿಂದೆ ಅನೇಕ ಜಹಾದಿ ಶಕ್ತಿಗಳಿದ್ದಾರೆ. ಆ ಜಹಾದಿ ಶಕ್ತಿಗಳನ್ನ ಮಟ್ಟ ಹಾಕಬೇಕು ಅಂತ ಹೇಳುವಂತ ಆಗ್ರಹವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿದೀವಿ. ನಮ್ಗೆ ಇಲಾಖೆಯ ಮೇಲೆ ವಿಶ್ವಾಸ ಇತ್ತು, ಇಲಾಖೆಯನ್ನು ನಡೆಸುವಂತ ಅಧಿಕಾರಸ್ಥರ ಮೇಲೆ ವಿಶ್ವಾಸ ಇರಲಿಲ್ಲ. ನೆನಪಿಟ್ಟುಕೊಳ್ಳಿ, ಅಧಿಕಾರಸ್ಥರ ಮೇಲೆ ವಿಶ್ವಾಸ ಇರಲಿಲ್ಲ. ಆ 12 ಆರೋಪಿಗಳು ಯಾರಿದ್ದಾರೆ, ಅವ್ರ ಅಕೌಂಟಿಗೆ ಫಾರಿನ್ ಇಂದ ಹಣ ಬಂದಿದೆ, ಫಂಡಿಂಗ್ ಆಗ್ತಾ ಇದೆ ಅಂತ ಗೊತ್ತಾಗಬೇಕಾದ್ರೆ, ಸಮಾಜಕ್ಕೆ ಇವತ್ತು ಗೊತ್ತಾಗಬೇಕಾದ್ರೆ
ಇವತ್ತು ರಾಷ್ಟ್ರೀಯ ತನಿಖಾ ದಳ ಬರಬೇಕಾಯ್ತು, ರಾಷ್ಟ್ರೀಯ ತನಿಖಾ ದಳ ಬರಬೇಕಾಯ್ತು. ನಿಮಗೆ ನಾಚಿಕೆ ಕೇಳಲ್ವಾ ಈ ರಾಜ್ಯ ಸರ್ಕಾರಕ್ಕೆ? ಇದನ್ನು ಪ್ರಶ್ನೆ ಮಾಡಬೇಕಲ್ಲ ನಾವು. ಇದನ್ನ ಪ್ರಶ್ನೆ ಮಾಡಿದ್ರೆ ಶ್ರೀಕಾಂತ್ ಶೆಟ್ಟರಿಗೆ, ಹಿಂದೂ ಜಾಗರಣ ವೇದಿಕೆ ಶ್ರೀಕಾಂತ್ ಶೆಟ್ಟರಿಗೆ ದಕ್ಷಿಣ ಕನ್ನಡಕ್ಕೆ ಪ್ರವೇಶ ಇಲ್ಲ. ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಶರಣ್ ಪಂಪಲ್ರಿಗೆ ಚಿಕ್ಕಮಗಳೂರಿಗೆ ಇವತ್ತು ಪ್ರವೇಶ ಇಲ್ಲ. ಅರೆ, ಸಂವಿಧಾನದ ಬಗ್ಗೆ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸಿಗರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಅಂತ ಪಾಲಿಸಿಕೊಂಡು ಬಂದಿರತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡುವುದಂತ ಸಮಾಜ ನಮ್ಮದು, ಧರ್ಮ ನಮ್ಮದು, ಅಲ್ಲೊಂದು ವಾಕ್ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ. ಏನು ಹೇಳುತ್ತೆ ವಾಕ್ ಸ್ವಾತಂತ್ರ್ಯ? ಆ ವಾಕ್ ಸ್ವಾತಂತ್ರ್ಯವನ್ನ ಕಡಿವಾಣ ಹಾಕುವಂತ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ, ಸರ್ಕಾರ ಮಾಡ್ತಾ ಇದೆ. ಒಂದು ಹಿಂದುವಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡುವಂತೆ ಇಲ್ಲ. ಅದೇ ಮಂಗಳೂರಿನ ಹತ್ರ ಅಡ್ಯಾರ್ನ ಹತ್ರ ಒಂದು ದೊಡ್ಡ ಕಾರ್ಯಕ್ರಮ ನಡೀತು, ವಕ್ಫ್ ವಿರೋಧಿ ಪ್ರತಿಭಟನೆ. ಮಾನ್ಯ ಸುಧೀರ್ ಕುಮಾರ್ ರೆಡ್ಡಿ ಅವರ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಪ್ರಶ್ನೆ ಮಾಡ್ತಾ ಇದ್ದೇನೆ. ನಿಮ್ ಬಗ್ಗೆ ಬಹಳ ಗೌರವ ಇದೆ, ಗೊತ್ತಿದೆ ನನಗೆ. ನೀವು ಬರುವುದಕ್ಕಿಂತ ಮುಂಚೆ ಅಡ್ಯಾರ್ನ ಹತ್ರ ನಡೆದಿರ್ತಕ್ಕಂಥ ಪ್ರತಿಭಟನೆ ಸಾರ್ವಜನಿಕ ಜಾಗದಲ್ಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡಿರ್ತಕ್ಕಂಥ ಒಂದು ಕೇಸು ಕಂಕನಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿದೆ. ನನಗೆ ಗೊತ್ತಿರ್ತಕ್ಕಂಥ ಒಂದು ಕೇಸು ದಾಖಲಾಗಿದೆ. ಅದರಲ್ಲಿ ಎಷ್ಟು ಜನರನ್ನ ಬಂಧನ ಮಾಡಿದಿರಿ? ಅನೇಕ ವಾಹನಗಳನ್ನ, ಸಾರ್ವಜನಿಕ ವಾಹನಗಳನ್ನ ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತ, ಒಬ್ಬ ಪಂಚಾಯತ್ನ ಅಧ್ಯಕ್ಷ, ಅವನ ಕಾರಿನ ಹಿಂದೆ ಜೈ ಶ್ರೀರಾಮ್ ಅಂತ ಹೇಳುವಂತ ಸ್ಟಿಕ್ಕರ್ ಹಾಕಿದಾನೆ ಅಂತ ಹೇಳೋ ಕಾರಣಕ್ಕೋಸ್ಕರ ಅವನ ಕಾರನ್ನ ಪುಡಿ ಮಾಡ್ತಾರೆ. ಮರುದಿನ ಬಂದು ಕಂಕನಾಡಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಪೊಲೀಸ್ ಇಲಾಖೆ ಮಿತ್ರರು ಹೇಳಿದ್ರು, ನಾವು ಸೋಮೋಟೋ ಕೇಸ್ ದಾಖಲು ಮಾಡಿದ್ದೇವೆ ಅಂತ. ನನಗೆ ಆಶ್ಚರ್ಯ ಮತ್ತು ನೋವು ಎರಡೂ ಆಯ್ತು. ಯಾಕೆ ಅಂತ ಕೇಳಿದ್ರೆ, ಅಷ್ಟು ಬೇಗ ಸೋಮೋಟೋ ಕೇಸು ದಾಖಲು ಮಾಡಿದ್ದಾರೆ ಇಲಾಖೆ ಅಂತ ಹೇಳಿದ್ರೆ ಅದರ ಅರ್ಥ ನಾಳೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಓಲೈಕೆಗೋಸ್ಕರ ಯಾವುದೆಲ್ಲ ಪೊಲೀಸರು ಸೋಮೋಟೋ ಕೇಸು ದಾಖಲು ಮಾಡಿದಾರೋ ಅದೆಲ್ಲವನ್ನ ವಾಪಸ್ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಅಂತ ಹೇಳುವಂತ ವಿಶ್ವಾಸ ಇಲ್ಲಿಯ ಜನರಿಗಿತ್ತು. ಅದಕ್ಕೋಸ್ಕರ ಅದೇ ಯಾರು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದಾರೋ, ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಹೋಗ್ಲಿಕ್ಕೆ ತೊಂದರೆ ಕೊಟ್ಟಿದಾರ, ಯಾರು ರಸ್ತೆಯಲ್ಲಿ ಹೋಗುವಂತ ವಾಹನಗಳನ್ನ ಹುಡಿ ಮಾಡಿದಾರ, ಅವ್ರ ಮೇಲೆ ಸೋಮೋಟೋ ಕೇಸ್ ದಾಖಲು ಮಾಡಿಕೊಂಡ್ರು. ಗೊತ್ತಿರಲ್ಲ. ಇವತ್ತು ಮೊನ್ನೆ ಶಾಸಕರುಗಳಿದ್ದಾರೆ, ಮಂಗಳೂರಿನ 2 ಶಾಸಕ ಮಿತ್ರರು ನಮ್ಮ ಜೊತೆ ಇದ್ದಾರೆ. ಹುಬ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ, ಪ್ರವಾದಿಯ ಬಗ್ಗೆ ಯಾರೋ ಒಬ್ಬ ಫೇಸ್ಬುಕ್ನಲ್ಲಿ ಬರೆದ, ಅವ್ರ ಧರ್ಮ ಗ್ರಂಥದ ಬಗ್ಗೆ ಯಾರೋ ಒಬ್ಬ ವಾಟ್ಸಪ್ ನಲ್ಲಿ ಬರೆದ ಅಂತ ಹೇಳಿದ್ರೆ ಸಾವಿರಾರು ಜನ ಸೇರ್ತಾರೆ, ಪೊಲೀಸ್ ಇಲಾಖೆಗೆ ಬೆಂಕಿ ಹಾಕ್ತಾರೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ತಾರೆ, ಪೊಲೀಸರ ಮೇಲೆ ದಬ್ಬಳಿಗೆ ಕಲ್ಲು ತೂರ್ತಾರೆ ಅಂತ ಹೇಳಿರ್ತಕ್ಕಂಥ ಕೇಸು ಅದೇ ಪೊಲೀಸರು ಸೋಮೋಟೋ ಸ್ವಯಂ ಪ್ರೇರಿತ ದಾಖಲು ಮಾಡಿರ್ತಕ್ಕಂಥ ಕೇಸನ್ನ ವಾಪಸ್ ತೆಗೆದುಕೊಳ್ತೀವಿ, ನಿಮ್ಗೇನು ಬೇಜಾರು ಮಾಡಬೇಡಿ ಅಂತ ಹೇಳುವಂತ ಕಾಂಗ್ರೆಸ್ನ ಸರ್ಕಾರಕ್ಕೆ ಅದೃಷ್ಟವಶಾತ್ ನಮ್ಮ ನ್ಯಾಯ ದೇವತೆ ಕರ್ನಾಟಕದ ಹೈಕೋರ್ಟ್ ಹೇಳ್ತು, ಆ ರೀತಿಯ ಕೆಟ್ಟ ಧೂರ್ತರಂದ ಕೆಲಸವನ್ನ ಮಾಡಬೇಡಿ ಅಂತ ಹೇಳಿ ಚೆನ್ನಾಗಿ ಲಾಠಿ ಏಟನ್ನ ಕೊಡುವಂತ ಕೆಲಸವನ್ನ ಹೈಕೋರ್ಟ್ ಮಾಡಬೇಕಾಯ್ತು. ನೆನಪಿಟ್ಟುಕೊಳ್ಳಿ. ಪ್ರಯತ್ನ ಮಾಡ್ಲಿಕ್ಕೆ ಹೊರಟ್ರು. ಜಮೀರ್ ಅಹಮದ್ರನ್ನ ಹಿಡ್ಕೊಂಡು, ಮತ್ತೊಬ್ಬರನ್ನ ಯಾರನ್ನ ಮುಸಲ್ಮಾನರನ್ನ ಹಿಡ್ಕೊಂಡು ಕೆಜೆ ಹಳ್ಳಿ DJ ಹಳ್ಳಿ ಕೇಸನ್ನು ವಾಪಸ್ ತಗೊಳ್ಬೇಕೊಂದು ಪ್ರಯತ್ನ ಮಾಡ್ಲಿಕ್ಕೆ ಹೊರಟ್ರು. ಅರೆ, ಕಾಂಗ್ರೆಸ್ಸಿನ ಒಬ್ಬ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿಯವರ ಆ ಶಾಸಕನ ಮನೆಗೆ ಹಾಕಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಬೆಂಕಿಯ ವಿರುದ್ಧ ದಾಖಲಾಗಿರ್ತಕ್ಕಂಥ ಕೇಸನ್ನು ವಾಪಸ್ ತಗೊಳ್ಬೇಕು ಅಂತ ಪ್ರಯತ್ನವನ್ನು ಅದೇ ಕಾಂಗ್ರೆಸ್ ಸರ್ಕಾರ ಮಾಡ್ತು. ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಮಗೆ ಭದ್ರತೆ ಇದೆಯಾ? ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ಭದ್ರತೆ ಇದೆಯಾ? ಅದನ್ನು ನಾವು ಪ್ರಶ್ನೆ ಮಾಡುವಂಥದ್ದು, ಅದಕ್ಕೆ ನಮ್ಮ ಮೇಲೆ ಕೇಸು ಮಾಡುವಂಥದ್ದು, ಅದಕ್ಕೆ ನಮ್ಮ ಮೇಲೆ ಕೇಸುಗಳು ಇವತ್ತು ದಾಖಲ. ಬಂಟ್ವಾಳದಲ್ಲಿ ಒಂದು ಹತ್ಯೆ ನಡೀತು. ಆ ಹತ್ಯೆ ನಂತರ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನು. ಇಲ್ಲಿ ಒಬ್ರು SP ಮತ್ತೆ ಕಮಿಷನರ್ ಇದ್ರು. ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲಿಯನ್ನ ಕಂಟ್ರೋಲ್ ಮಾಡಬೇಕು ಅಂತ BK ಹರಿಪ್ರಸಾದ್ರನ್ನು ಕಳಿಸಿದ್ರು. ಅದು ಅವ್ರ ಪಕ್ಷದ ವ್ಯವಸ್ಥೆ, ನನ್ಗೇನು ಅಡ್ಡಿ ಇಲ್ಲ.
ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ SP ಕಮಿಷನರ್ ಅನ್ನ ಬದಲಾವಣೆ ಮಾಡಿದ್ರು. ಅದು ಸರ್ಕಾರದ ಆಡಳಿತ ವ್ಯವಸ್ಥೆ, ನಂದೇನು ಚಕಾರ ಇಲ್ಲ. ಆದರೆ ಅದ್ರ ನಂತರ ಒಂದು ಹೊಸ ಬದಲಾವಣೆ ಮಾಡಿದ್ರು. ಏನು ಅಂತ ಕೇಳಿದ್ರೆ, ಎಲ್ಲೆಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರಿದ್ದಾರೆ, ಎಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದಾರೆ, ಲಿಸ್ಟ್ ತನ್ನಿ ಅಂತ ಹೇಳಿದ್ರು. ಒಬ್ಬ ನಮ್ಮಲ್ಲಿ ಪುತ್ತೂರಿನಲ್ಲಿ ಒಂದು 80 ವರ್ಷದ ವಯಸ್ಸಾದವರು, ವಿಶ್ವ ಹಿಂದೂ ಪರಿಷತ್ ಜವಾಬ್ದಾರಿ ಇರ್ತಕ್ಕಂಥದ್ದು. ಪಾಪ ಅವ್ರ ಮನೆಗೆ 12 ಗಂಟೆ ಪೊಲೀಸರು ಹೋಗ್ತಾರೆ, ನಿಮ್ ಫೋಟೋ ಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಸ್ವಾಮಿ, ಇಲಾಖೆಗಳು ಸರ್ಕಾರದ ಒತ್ತಡ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಅವರು UG ರಾಧಾ ಅಂತ ಉಪ್ಪಿನಂಗಡಿಯಲ್ಲಿದ್ದಾರೆ, ಹೈಕೋರ್ಟ್ಗೆ ಹೋಗಿದ್ದಾರೆ. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು. ಅವ್ರ ಮನೆಗೆ 1 ಗಂಟೆ ರಾತ್ರಿ ಹೋಗ್ತಾರೆ. ಕಡಬದಲ್ಲಿ ಒಂದು ಘಟನೆ ನಡೀತು. ನಮ್ಮ ಸಂಘ ವಿಶ್ವ ಹಿಂದೂ ಪರಿಷತ್ನ ಒಬ್ಬ ಕಾರ್ಯದರ್ಶಿ ಜಯಂತ್ ಅಂತ ಒಬ್ಬ ಕಾರ್ಯಕರ್ತನ ಮನೆಗೆ ಒಂದೇ ಒಂದು ಕೇಸ್ ಇಲ್ಲ, ಯಾವುದೇ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಹಿನ್ನೆಲೆ ಇಲ್ಲ. ಅಂತ ಕಾರ್ಯಕರ್ತನ ಮನೆಗೆ ರಾತ್ರಿ 1 ಗಂಟೆ 2 ಗಂಟೆಗೆ ಹೋಗ್ತಾರೆ. ಇದೇ ಪೊಲೀಸ್ ಇಲಾಖೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ನಿನ್ ಮೇಲೆ ರೌಡಿ ಶೀಟರ್ ದಾಖಲು ಮಾಡ್ತೀವಿ. ಅವ್ರ ತಂದೆಗೆ ಹೇಳ್ತಾರೆ, ನಿನ್ ಮಗ ನಾಳೆ ರಸ್ತೆಗೆ ಹಿಡಿದ್ರೆ ಅವನ ಮೇಲೆ ರೌಡಿ ಶೀಟರ್ ದಾಖಲು ಮಾಡ್ತೀವಿ ಅಂತ ಹೇಳ್ತಾರೆ. ಅರೆ, ನಾಚಿಕೆ ಆಗೋದಿಲ್ವ? ಇದನ್ನು ಪ್ರಶ್ನೆ ಮಾಡಬಾರ್ದ? ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಮ್ಮ ಕಾರ್ಯಕರ್ತರು ಇಲಾಖೆ ಮುಂದೆ ಕೇಳಿದ್ರು, ನೀವು ನಮ್ಮ ಫೋಟೋ ಮನೆಗೆ ಬರಬೇಡಿ, ನಾವು ಇಲ್ಲೇ ನಿಲ್ತೀವಿ, ನಮ್ಮ ಫೋಟೋ ತೆಕ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೂ ಕೇಸ್ ದಾಖಲು ಮಾಡಿದ್ರು. ಅರೆ, ಯೋಚನೆ ಮಾಡ್ಬೇಕಲ್ಲ ಸ್ವಾಮಿ, ಈ ರೀತಿ ಕೇಸು ದಾಖಲು ಮಾಡಿಕೊಂಡೇ ನೀವು ಹೋಗ್ತೀರಿ ಅಂತ ಹೇಳಿದ್ರೆ, ಇಲಾಖೆಯವರಿಗೆ ನಾನು ಹೇಳ್ತಾ ಇದ್ದೇನೆ, ಬಹಳ ಗೌರವದಿಂದ ಹೇಳ್ತಾ ಇದ್ದೀನಿ. ದಕ್ಷಿಣ ಕನ್ನಡದಲ್ಲಿ ನಾವು ತಾಯಿ ಅಂತ ಕರ್ಕೊಂಡು ಬಂದಿರತಕ್ಕಂಥ ಗೋಹತ್ಯೆ ನಿರಂತರವಾಗಿ ನಡೀತಾ ಇದೆ. 106 ಅನಧಿಕೃತ ಗೋ ಕಸಾಯಿಖಾನೆಗಳು ದಕ್ಷಿಣ ಕನ್ನಡದಲ್ಲಿ ಇವತ್ತಿಗೂ ಕಾರ್ಯನಿರ್ವಹಿಸ್ತಾ ಇದೆ. ಇದಕ್ಕೇನು ಕ್ರಮ ಕೈಗೊಳ್ತೀರಿ? ಇದನ್ನು ಯಾವಾಗ ಬಂದ್ ಮಾಡ್ತೀರಿ? ನಿರಂತರವಾಗಿ ಲವ್ ಜಹಾದಿನ ಹೆಸರಿನಲ್ಲಿ ಯುವತಿಯರನ್ನ ಮರಳು ಮಾಡುವಂತ, ನಾಟಕವಾಡಿ ಅವರನ್ನು ಭಯೋತ್ಪಾದನೆಗೆ ತಳ್ಳುವಂತ ಕೆಲಸಗಳು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಡೀತಾ ಇದೆ. ಇದಕ್ಕೆ ಯಾವಾಗ ಕ್ರಮವನ್ನು ಕೈಗೊಳ್ತೀರಿ? ವಿಶೇಷವಾಗಿ ಶೈಕ್ಷಣಿಕ ಹಬ್ ಅಂತ ಕರೆಸ್ಕೊಂಡು ಬಂದಿರತಕ್ಕಂಥ ಉಡುಪಿ ದಕ್ಷಿಣ ಕನ್ನಡ ಇವತ್ತು ಡ್ರಗ್ಸಿನ ಹಾವಳಿಯಿಂದ ತತ್ತರಿಸ್ತಾ ಇದೆ ಯುವ ಸಮಾಜ. ಇದಕ್ಕೆ ಯಾವಾಗ ಕ್ರಮ ಕೈಗೊಳ್ತೀರಿ? ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳು, ಇದೆಲ್ಲವನ್ನ ವಿರೋಧಿಸುವಂತ ಕಾರ್ಯಕರ್ತರು. ನಾನು ಆಗ್ಲೇ ಹೇಳಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗ್ ಕಲಿಸಿರ್ತಕ್ಕಂಥ ವ್ಯಕ್ತಿ ನಿರ್ಮಾಣದ ಕಾರ್ಯವನ್ನ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ರಾಷ್ಟ್ರಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಧರ್ಮಕ್ಕೋಸ್ಕರ ಸ್ವಯಂ ಸೇವೆಯಿಂದ ಕೆಲಸ ಮಾಡು ಅಂತ ಹೇಳಿದೆ. ಯಾರು ಭಯೋತ್ಪಾದನೆ, ಯಾರು ಕುಕ್ಕರ್ ಬಾಂಬನ್ನಡು, ಎಲ್ಲ ಒಬ್ರಿಗೆ ಹೊಡಿ ಅಂತ ಹೇಳಿದ್ದಲ್ಲ. ಅರೆ, ಒಬ್ಬ ಕುಕ್ಕರ್ ಬಾಂಬನ್ನ ಹಿಡ್ಕೊಂಡು ಇಲ್ಲಿ ಬಂದ್ರೆ ಅವ ಇವತ್ತು DK ಶಿವಕುಮಾರ್ ಅವರಿಗೆ ಬ್ರದರ್ ಆಗ್ತಾನೆ. ಅವನ್ ಭಯೋತ್ಪಾದನೆ ಮಾಡ್ಲಿಕ್ಕೆ ಬಂದದ್ದಲ್ವಾ? ಅಂತಹ PFI ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅದೇ PFI ಅನ್ನ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭ ನಮ್ಮ ಕೇಂದ್ರ ಸರ್ಕಾರ, ಗೃಹ ಸಚಿವರು ದಿಟ್ಟವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳುವುದರ ಮುಖಾಂತರ ಇಡೀ ದೇಶದಲ್ಲಿ PFI ಅನ್ನ ಬ್ಯಾನ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಕೇಂದ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ಉಲ್ಟಾ ಕಾಂಗ್ರೆಸ್ ಸರ್ಕಾರ ಅದೇ PFI, ಅದೇ ಜಹಾದಿಗಳ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವುದರ ಮುಖಾಂತರ, ಅದೇ ಜಹಾದಿಗಳ ಮುಖಾಂತರ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಮೊನ್ನೆ ಹೊಸ ಒಂದು ವ್ಯವಸ್ಥೆ ನಡೀತು. ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 36 ಜನರ ಪಟ್ಟಿ ಮಾಡಿ ಗಡೀಪಾರು ಮಾಡ್ತೀವಿ ಅಂತ ನೋಟಿಸ್ಗಳನ್ನು ಕಳಿಸ್ಲಿಕ್ಕೆ ಆರಂಭ ಮಾಡಿದ್ರು. ನಾನು ಇವತ್ತು ಸರ್ಕಾರಕ್ಕೆ, ಇಲಾಖೆಗಳಿಗೆ ಕೇಳ್ತಾ ಇದ್ದೀನಿ, ಅದರಲ್ಲಿ ಸುಮಾರು 21 ಹಿಂದೂ ಕಾರ್ಯಕರ್ತರ ಹೆಸರಿದೆ. ಅವ್ರು ಯಾವುದೋ ಒಂದು ಸಮಾಜದ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸಂಘಟನೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಏಕೈಕ ಕಾರಣಕ್ಕೋಸ್ಕರ ಎಲ್ಲೋ ಭಯೋತ್ಪಾದನೆ ಮಾಡಲಿಲ್ಲ, ಎಲ್ಲ ದೇಶದ್ರೋಹದ ಕೆಲಸವನ್ನ ಮಾಡಲಿಲ್ಲ. ಅವ ಸಂಘಟನೆ ಕೆಲಸ ಮಾಡ್ತಾನೆ, ಇಲ್ಲಿ ಕೆಲಸ ಮಾಡಿದ್ರೆ ಕಷ್ಟ ಅಂತ ಗಡೀಪಾರು ಮಾಡ್ತಾರೆ.
ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವತ್ತು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತ, ಬಜರಂಗ ದಳದ ಕಾರ್ಯಕರ್ತನನ್ನ ನೀವು ಎಲ್ಲಿ ಬೇಕಾದರೂ ಗಡೀಪಾರು ಮಾಡಿ ಅವನು ಹೋಲಿ ಅಲ್ಲಿ ಹಿಂದೂ ಸಮಾಜದ ಕೆಲಸವನ್ನು ಮಾಡ್ತಾನೆ ವಿನ ಬೇರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗಿ ನಾವು ಹಿಂದೂ ಸಮಾಜದ ಕೆಲಸವನ್ನ, ಹಿಂದೂ ಸಂಘಟನೆ ಕೆಲಸವನ್ನು ಮಾಡ್ತಾನೆ. ನೆನಪಿಟ್ಕೊಳ್ಳಿ, ನೀವು ಕಳಿಸಿದ್ರೆ ಕಲಬುರಗಿ ಕಳಿಸ್ಬೋದು, ಬಳ್ಳಾರಿ ಕಳಿಸ್ಬೋದು, ಬೆಳಗಾಂ ಕಳಿಸ್ಬೋದು, ಬೇರೆಲ್ಲ ಪಾಕಿಸ್ತಾನ ಕಳ್ಸಕ್ಕಾಗಲ್ಲ. ಅರೆ ಅದರಲ್ಲಿ 11-15 ಜನ ಮುಸಲ್ಮಾನರ ಒಂದು ಪಟ್ಟಿ ಇದೆ. ಯೋಚನೆ ಮಾಡಿ ನೋಡಿ, ಯಾರು ಅಂತ ಕೇಳಿದ್ರೆ ಅವ್ರು ಯಾರು? ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಡ್ರಗ್ಸ್ ತಂದೇನ ಮಾಡ್ತಾ ಇದ್ದಾರೆ, ಅವರ ಹೆಸರಿಲ್ಲ. ಯಾರು ಮರ್ಡರ್ ಕೇಸಿನಲ್ಲಿದ್ದಾರೆ, ಅವರ ಹೆಸರಿಲ್ಲ. ಈ ರೀತಿ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನು ಹಚ್ಚುವಂತ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರದಿಂದ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ನಡೀತಾ ಇದೆ ಅಂತ ಹೇಳುವುದನ್ನು ಎಚ್ಚರಿಸುವುದಕ್ಕೋಸ್ಕರ ಮತ್ತು ಜಹಾದಿ ಶಕ್ತಿಗಳ ಮುಖಾಂತರ ಹಿಂದೂ ಸಮಾಜವನ್ನ ದಮನಿಸುವಂತ ತಂತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಬೆಂಬಲವನ್ನ, ನೀರನ್ನ ಏರಿತಾ ಇದೆ ಅಂತ ಹೇಳುವುದನ್ನ ಹಿಂದೂ ಸಮಾಜದಲ್ಲಿ ಜಾಗೃತಿ ಮಾಡುವುದಕ್ಕೋಸ್ಕರನೇ ಇವತ್ತಿನ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ಮೇಲೆ ಕೇಸ್. ಚಕ್ರವರ್ತಿ ಸೂಲಿಬೆಲೆ ಅವರು ಸಮಾಜದ ಜಾಗೃತಿಯನ್ನ ಮಾಡ್ತಾರೆ, ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಎಲ್ಲೆಲ್ಲ ಕೇಸ್ ದಾಖಲಾಗಿದೆ ಅಂತ ವಿಚಾರವನ್ನ ಪೊಲೀಸ್ ಇಲಾಖೆ ಮುಖಾಂತರ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡಿದ್ರು. ವಿಶೇಷವಾಗಿ ಕರಾವಳಿಗೆ ಹೊಸ ಒಂದು ವಿಂಗ್ ಬಂದಿದೆ ಇವತ್ತು. ಯಾವುದಾದ್ರು ಆಂಟಿ ಕಮ್ಯುನಲ್ ವಿಂಗ್ ಅಲ್ಲ ಕಿಶೋರಣ್ಣ, ಆಂಟಿ ಕಮ್ಯುನಲ್ ವಿಂಗ್ ಅಂತ ಬಂದಿದೆ. ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನೀವು ನಿಜವಾಗಿ ಇಲ್ಲಿ ಸಮಾಜ ಶಾಂತಿ ಸೌಹಾರ್ದತೆಯಿಂದ ಬಾಳಬೇಕು ಅಂತ ಹೇಳಿದ್ರೆ ಆಂಟಿ ಕಮ್ಯುನಲ್ ವಿಂಗ್ ಅನ್ನು ತಂದಿರತಕ್ಕೆ ನಿಮಗೆ ಶಹಬಾಸ್. ಆದ್ರೆ ತಕ್ಷಣ ಇವತ್ತು ಯಾರೆಲ್ಲ ಆ ಡ್ರಗ್ಸ್ ದಂಧೆ ಹಿಂದೆ ಇದ್ದಾರೆ ಅವರ ಬಾಲವನ್ನ ಕತ್ತರಿಸುವಂತ ಕೆಲಸವನ್ನ ಮಾಡಿ, ಅದು ಬಿಟ್ಟು ಯಾರು ಸಂಘಟನೆಯಲ್ಲಿ ಭಾಷಣ ಮಾಡ್ತಾನೆ, ಯಾರು ಸಂಘಟನೆಯ ನೇತೃತ್ವವನ್ನು ವಹಿಸಿದಾನೆ ಅವನ ಬಾಲ ಕಟ್ ಮಾಡ್ಲಿಕ್ಕೆ ಹೋದ್ರೆ ಮಾತ್ರ ಅದರ ಪರಿಣಾಮ ನೆಟ್ಟಾಗಿರಲ್ಲ ಅಂತ ಹೇಳುವಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಚ್ಛೆ ಬಂತು. ಗೋಹತ್ಯೆಯ ದಂಧೆಯನ್ನ ಮಾಡ್ತಾ ಇದ್ದಾರ, ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರ, ಅವರ ಬಾಲವನ್ನು ಕಟ್ ಮಾಡುವಂತ ಕೆಲಸವನ್ನು ಮಾಡಿ ನಾವು ನಿಮ್ ಜೊತೆ ಸಹಕಾರವನ್ನು ಮಾಡ್ತೀವಿ. ಅದು ಹೊರತುಪಡಿಸಿ ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಬಜರಂಗಳ, ಬಿಜೆಪಿ ಇದರ ಕಾರ್ಯವನ್ನ ಮಾಡ್ತಾನೆ, ಅವನು ಕಾರ್ಯಕರ್ತ ಅಂತ ಹೇಳುವ ಕಾರಣಕ್ಕೋಸ್ಕರ ಅವನನ್ನು ಬಂಧನ ಮಾಡುವಂಥದ್ದು, ಅವನಿಗೆ ರೌಡಿ ಶೀಟರ್ ಮಾಡುವಂಥದ್ದು, ಅವನನ್ನು ರೌಡಿ ಶೀಟರ್ ಅಂತ ಬಿಂಬಿಸುವಂತ ಕೆಲಸವನ್ನು ಮಾಡಿದ್ರೆ ಸಮಾಜಕ್ಕೆ ಚೆನ್ನಾಗಿ ಗೊತ್ತಿದೆ. ಹಿಂದೂ ಸಮಾಜಕ್ಕೋಸ್ಕರ ತಾನು ರೌಡಿ ಶೀಟರ್ ಆದ್ರೂ ತೊಂದರೆ ಇಲ್ಲ, ಗಡೀಪಾರ ಆದ್ರೂ ತೊಂದರೆ ಇಲ್ಲ. ಹಿಂದೂ ಸಮಾಜದ ಕಾರ್ಯ ಅಂತ ಹೇಳಿದ್ರೆ ತಾನು ಯಾರೋ ಒತ್ತಾಯ ಮಾಡಿ ಸಂಬಳ ಕೊಡ್ತೇವೆ ಅಂತ ಆಸೆಯನ್ನು ಕೊಟ್ಟದಕ್ಕೆ ಬಂದದ್ದಲ್ಲ. ನಾನು ಸ್ವಯಂ ಯೋಚನೆ ನಿರ್ಧಾರ ಮಾಡಿ ಹಿಂದೂ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡ್ತೇನೆ ಅಂತ ಹೇಳುವಂತ ಬಂದಿರತಕ್ಕಂತ 100 ಅಲ್ಲ, 1000 ಅಲ್ಲ, ಲಕ್ಷಗಟ್ಟಲೆ ಕಾರ್ಯಕರ್ತರು ನಮ್ಮ ಸಂಘಟನೆಗಳಲ್ಲಿದ್ದಾರೆ. ನಾವು ಎದೆ ತಟ್ಕೊಂಡು ಹೇಳ್ತೀವಿ, ಅಂತ ಸಂಘಟನೆಯ ಕಾರ್ಯಕರ್ತರುಗಳು ನಾವು ನೆನಪಿಟ್ಟುಕೊಳ್ಳಿ. ಕಾರ್ಯಕರ್ತರುಗಳು ನಾವು ಒಬ್ಬನ ಮೇಲೆ, ಇಬ್ಬರ ಮೇಲೆ, 100 ಜನರ ಮೇಲೆ ನೀವು ಕೇಸನ್ನು ದಾಖಲು ಮಾಡಿದ್ರೆ ಇದು ಬಂದಾಗತ್ತೆ. ಇವತ್ತು ಅದನ್ನು ಹೇಳಿಕೆಯನ್ನ ಕೊಟ್ಟರು, ಭಾಷಣ ಮಾಡುವವರು ಇವತ್ತು ಓಡಿ ಹೋಗಿದ್ದಾರೆ ಜಿಲ್ಲೆಯಲ್ಲಿ ಅಂತ. ಅರೆ ಇವತ್ತು ಭಾಷಣ ಯಾಕೋಸ್ಕರ ಮಾಡ್ತೀವಿ? ನಮ್ ಭಾಷಣ ಮಾಡಿ ಗೊತ್ತು, ಹೋರಾಟ ಮಾಡಿ ಗೊತ್ತು, ಸಮಾಜ ಕಟ್ಟುವ ಕೆಲಸ ನಮ್ಗೆ ಗೊತ್ತಿದೆ, ರಾಷ್ಟ್ರ ಕಟ್ಟುವ ಕೆಲಸವು ನಮ್ಗೆ ಗೊತ್ತಿದೆ. ಸಮಾಜವನ್ನು ಒಟ್ಟು ಸೇರಿಸಿಕೊಂಡು ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತ ಹೇಳುವಂತ ಯೋಚನೆಯಿಂದ ಕೆಲಸ ಮಾಡ್ತೀವಿ ಅಷ್ಟೇ ಹೊರತು ಯಾರನ್ನ ಪಾಕಿಸ್ತಾನ ಕೊಡಿಸೋದಕ್ಕೋಸ್ಕರ ಅಲ್ಲ. ಅದು ನಮ್ಗೆ ಗೊತ್ತಿದೆ, ವಿಶ್ವಾಸ ಇದೆ. ನಮಗೆ ಹಿಂದೂಗಳಿಗೆ ಅಂತ ಹೇಳುವಂತ ಒಂದು ಪವಿತ್ರ ಭೂಮಿ ಇದ್ರೆ ಅದು ಭಾರತ ಮಾತ್ರ, ಅದು ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅಂತ ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ಈ ದೇಶದ ಸಂವಿಧಾನ, ಈ ದೇಶದ ನಂಬಿಕೆ, ಈ ದೇಶದ ಅಸ್ಮಿತೆಯನ್ನ ಗೌರವಿಸುವಂತ ಕೆಲಸ ಮಾಡ್ತೀವಿ, ಬಿಟ್ರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇಲ್ಲಿ ಮುಸಲ್ಮಾನರ ಓಲೈಕೆಗೋಸ್ಕರ, ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಸರ್ಕಾರಗಳು ಮೀಸಲಾತಿಯನ್ನ ಮಾಡ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ, ನಾನು ರಾಜಕೀಯ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಇವತ್ತು, ಬೇರೆ ಬೇರೆ ಇಲಾಖೆಗಳಲ್ಲಿ ಮೀಸಲಾತಿಯನ್ನು ಕೊಡ್ತಾರೆ. ಭ್ರಷ್ಟಾಚಾರದ ದೊಡ್ಡ ಹಗರಣಗಳೇ ನಡೀತಾ ಇದೆ. ಅದನ್ನು ಮುಚ್ಚಿ ಹಾಕುವುದಕ್ಕೋಸ್ಕರ ಯಾವಾಗ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಬಜರಂಗದಳವನ್ನ ಬ್ಯಾನ್ ಮಾಡ್ತೀವಿ ಅಂತ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಇಷ್ಟೆಲ್ಲ ನಿಮಗೆ ಸಪೋರ್ಟ್ ಆಗಿದ್ದೀವಿ ಅಂತ ಅವರನ್ನ ಆಸೆಗೆ ಸ್ವಲ್ಪ ತುಪ್ಪವನ್ನ ಎರೆಯೋದಕ್ಕೋಸ್ಕರ,
ಸ್ವಲ್ಪ ಮೂಗಿಗೆ ಬೆಣ್ಣೆ ಹಚ್ಚೋದಕ್ಕೋಸ್ಕರ ಇವತ್ತು ಈ ರೀತಿಯ ಕೆಲಸವನ್ನು ಮಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಇವತ್ತು ಈ ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವ್ರ ಮಗ ಇಲ್ಲಿ ಒಬ್ರು MLC ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. 100 ವರ್ಷ ತುಂಬಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡ್ತೀವಿ ಅಂತ. ಅರೇ ಯೋಚನೆ ಮಾಡ್ಬೇಕಿತ್ತಲ್ಲ ನೀವು. ನಿಮ್ಮಂತ ಅತ್ಯಂತ ದೊಡ್ಡ ಅಧಿನಾಯಕಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ಕಾಲದಲ್ಲೇ ನಿಷೇಧವನ್ನು ಹೇಳಲ್ಪಟ್ಟಿರ್ತಕ್ಕಂಥ RSS, ಅತ್ಯಂತ ಕರಾಳ ದಿನಗಳಲ್ಲೂ ಕೆಲಸ ಮಾಡಿರ್ತಕ್ಕಂಥ RSS ಇವತ್ತು ಒಂದು ಶಕ್ತಿಯಾಗಿ ಜಗತ್ತಿನಲ್ಲಿ ಬೆಳೆದು ಬಂದಿದೆ. ದೊಡ್ಡ ಶಕ್ತಿಯನ್ನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅಂತ ಒಂದು ದೊಡ್ಡ ಶಕ್ತಿಯನ್ನ ಈ ದೇಶಕ್ಕೆ ಮಾತ್ರ ಅಲ್ಲ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಸಂಘಟನೆ ಇದ್ರೆ ಅದು RSS ಬಂಧುಗಳೇ. RSS ಅನ್ನು ಬಿಟ್ಟುಕೊಳ್ಳಿ. ಅಂತ ಸಂಘಟನೆಯನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ನಿಮಗೆ ಹುಚ್ಚಿನ ಪರಮಾವಧಿ ಬಿಟ್ಟರೆ ಬೇರೆ ಅಂತ ಹೇಳ್ಬೇಕು ನಾನು. ಅದಕ್ಕೋಸ್ಕರ ಆ ಹುಚ್ಚುತನವನ್ನು ಬಿಡಿ, ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆಯನ್ನು ನಿಲ್ಲಿಸಿ. ನಾವು 1975ನೇ ಇಸ್ವಿಯಲ್ಲಿ ನಮ್ಮ ಹಿರಿಯರು ಆ ಕರಾಳದ ದಿನಗಳನ್ನು ಎದುರಿಸಿ ಜೈಲುಗಳಲ್ಲೂ ಕೊಳುತ್ತು ಉಪವಾಸ ಕುಳಿತು ಇವತ್ತು ಈ ಸಂಘಟನೆಯನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ. ನಮ್ಗೆ ಚೆನ್ನಾಗಿ ಗೊತ್ತಿದೆ ಆ ಸಂಘಟನೆಯನ್ನು ಇನ್ನಷ್ಟು ಹೇಗೆ ಬೆಳೆಸಬೇಕು, ರಾಷ್ಟ್ರ ಪ್ರೇಮವನ್ನು ಜನರಲ್ಲಿ ಹೇಗೆ ಮೂಡಿಸಬೇಕು, ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡುವಂಥ ಕೆಲಸವನ್ನು ಹೇಗೆ ಸಂಘಟನೆ ಮಾಡಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಸಂಘಟನೆಗಳಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಇಲಾಖೆಗಳ ಮುಖಾಂತರ ಸರ್ಕಾರ ಮಾಡಲಿಕ್ಕೆ ಹೋದರೆ ಮತ್ತೆ ನಡೆಯುವಂಥ ಅವಾಂತರಗಳಿಗೆ ನೀವೇ ಕಾರಣಕರ್ತರಾದೀತು. ಸುಳ್ಯದ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸುಳ್ಯದಲ್ಲಿ ಸುಮಾರು 6-7 ವರ್ಷಗಳ ಹಿಂದೆ ಒಂದು ಘಟನೆ ನಡೀತು. ಇಬ್ಬರು ಹಿಂದೂ ಯುವಕರನ್ನ ಮತಾಂತರ ಮಾಡುವಂಥ, ಅಕ್ರಮವಾಗಿ ಮತಾಂತರ ಮಾಡಿ ಇಸ್ಲಾಮಿಕ್ ಮತಕ್ಕೆ ಸೇರಿಸುವಂಥ ಕೆಲಸ ನಡೀತು. ಆಗ ನಮ್ಮ ಸಂಘಟನೆ ಯೋಚನೆ ಮಾಡ್ತು, ಇದು ಇಲ್ಲೇ ಸುಳ್ಯದಲ್ಲಿ ಆರಂಭ ಆದರೆ ಇಡೀ ಜಿಲ್ಲೆಗೆ ವ್ಯಾಪಿಸುತ್ತೆ, ಅದರ ವಿರುದ್ಧ ಸಮಾಜವನ್ನು ಜಾಗೃತಿ ಮಾಡಬೇಕು ಅಂತ ಯೋಚನೆ ಮಾಡ್ತು. ನಿಶ್ಚಯ ಮಾಡಿ 5 ದಿವಸಗಳ ಒಳಗಡೆ ಇಡೀ ಸುಳ್ಯದ ಜನರನ್ನ ಸುಮಾರು 25,000ಕ್ಕಿಂತ ಹೆಚ್ಚು ಜನ, ಯಾವುದೇ ಬ್ಯಾನರ್ ಇಲ್ಲದೆ, ಯಾವುದೇ ಹೇಳಿಕೆಗಳಿಲ್ಲದೆ, ಯಾವುದೇ ಮೈಕ್ ಅನೌನ್ಸ್ಗಳಿಲ್ಲದೆ ಜನ ಸೇರಿಸಿ ಸಮಾಜವನ್ನ ಜಾಗೃತಿ ಮಾಡಿ ಇಲಾಖೆಗಳಿಗೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡಿಸಿರ್ತಕ್ಕಂಥ ಆ ತಾಕತ್ತು, ಆ ಕ್ಷಾತ್ರ ತೇಜಸ್ಸು ನಮಗೂ ಇದೆ. ಅದನ್ನೇ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ಲಿಕ್ಕೂ ನಾವು ತಯಾರಾಗಿರ್ತಕ್ಕಂಥ ಸಂಘಟನೆಗಳು, ಕಾರ್ಯಕರ್ತರು ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ತಾ, ಬಸ್ ಇಷ್ಟರ ತನಕ ಮಾಡಿದ್ರೆ ನಾವು ಸಹಿಸ್ಕೊಂಡು ಬಂದಿದ್ದೀವಿ, ನೀವು ಮಾಡಿ, ನಿಮ್ಮ ಜೊತೆ ನಾವು ಸೇರ್ಕೊಳ್ತೀವಿ. ನಿಮ್ಗೆ ಒಂದು ಇಲಾಖೆಗೆ ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಕೇಸು, ಕಾನೂನು, ಪೆನ್ನು ಎಲ್ಲ ನಿಮ್ಮ ಜೊತೆ ಇರ್ಬೋದು, ಆದರೆ ಇವತ್ತು ಜನಸ್ನೇಹಿ ಆಗಿರ್ಬೇಕಾಗಿರ್ತಕ್ಕಂಥ ಪೊಲೀಸ್, ಜನಸ್ನೇಹಿ ಆಗಿರ್ಬೇಕಾಗಿರ್ತಕ್ಕಂಥ ಪೊಲೀಸಿಂಗ್, ದೊಡ್ಡ ಸಂಖ್ಯೆಯ ಸಮಾಜದ ಮಧ್ಯೆ ಸಣ್ಣ ಸಂಖ್ಯೆಯ ಪೊಲೀಸರು ಜನಸ್ನೇಹಿ ಆಗುವುದರ ಮುಖಾಂತರ ಜನರನ್ನು ಸಂವಿಧಾನಕ್ಕೆ ಗೌರವ ಕೊಡುವಂತ ಕೆಲಸವನ್ನು ಮಾಡಿಸುವಂತ ಕೆಲಸವನ್ನು ಮಾಡಬೇಕಷ್ಟೇ ಹೊರತು ದಬ್ಬಾಳಿಕೆ ಕೆಲಸವನ್ನು ಮಾಡಬಾರದು ಅಂತ ಹೇಳುವಂತ ವಿನಂತಿಯನ್ನ ಮಾಡ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಭಾರತ್ ಮಾತಾ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ.